ಹಲೋ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನನ್ನ ಅತ್ತೆ ಮನೆಗೆ ಬಂದಿದ್ದೇನೆ. ಇವತ್ತು ಇಲ್ಲಿ ಮುಡಿಪಿನ ಪೂಜೆ ಮತ್ತು ಹರಿಸೇವೆ ನಡೀಲಿಕ್ಕಿದೆ. ಇವತ್ತಿನ ವ್ಲಾಗನ್ನು ನಾವು ಇಲ್ಲಿಂದ ಶುರು ಮಾಡೋಣ. ಇಲ್ಲಿ ಹರಿಸೇವೆ ನಡೆಸೋದಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಒಳಗೆ ಗಣಹೋಮ ನಡೀತಿದೆ. ಮನೆಯನ್ನು ಮೊದಲು ಶುದ್ಧಿ ಮಾಡಿ ಆಮೇಲೆ ಹರಿಸೇವೆ ಮಾಡಬೇಕಾಗುತ್ತೆ. ಹಾಗಾಗಿ ಮನೆ ಶುದ್ಧಿ ಮತ್ತು ಸರ್ವ ವಿಘ್ನ ನಿವಾರಣೆಗೋಸ್ಕರ ಗಣಹೋಮವನ್ನು ನಡೆಸಲಾಗುತ್ತದೆ. ಇವಾಗ ಹರಿಸೇವೆಗೆ ರೆಡಿ ಮಾಡ್ತಾ ಇದ್ದಾರೆ. ಹರಿಸೇವೆಗೆ ಬೇಕಾದ ಈ ಗೋಪುರವನ್ನು ಬಾಳೆ ದಿಂಡಿನಿಂದ ಮಾಡುತ್ತಾರೆ. ಅದನ್ನು ತುಳುವಿನಲ್ಲಿ ಪೊಲಿ ಅಂತ ಹೇಳ್ತಾರೆ. ಕನ್ನಡ ವರ್ಡ್ ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಈ ಗೋಪುರವನ್ನು ಹೂ, ಹಿಂಗಾರ, ತುಳಸಿಯಿಂದ ಶೃಂಗಾರಗೊಳಿಸಿದ್ರು. ಹರಿಸೇವೆಯಲ್ಲಿ ದಾಸೆಯರು ಬಳಸುವ ತಿರುಪತಿ ವೆಂಕಟರಮಣ ಸ್ವಾಮಿಯ ಮೂರ್ತಿಗೆ ಅದರದೇ ಆದ ಒಂದು ಇತಿಹಾಸವಿದೆ. ಮೈಸೂರಿನ ಅರಸರು ಕೆಲವು ಮೂರ್ತಿಗಳನ್ನು ದಾಸ ಸಮುದಾಯಕ್ಕೆಂದು ನೀಡಿರುತ್ತಾರೆ. ಆ ಮೂರ್ತಿಗಳನ್ನು ದಾಸ ಸಮುದಾಯದವರು ವಂಶಪಾರಂಪರ್ಯವಾಗಿ ಉಳಿಸಿಕೊಂಡು ಬಂದು ಈ ಹರಿಸೇವೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಈ ಹರಿಸೇವೆಯು ತುಳುನಾಡಿನಲ್ಲಿ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಹೊಸದಾಗಿ ಮುಡಿಪು ಕಟ್ಟುವಾಗ ಹರಿಸೇವೆ ಅಗತ್ಯ ಕ್ರಮವಾಗಿದೆ. ಇವಾಗ ವೆಂಕಟರಮಣ ಸ್ವಾಮಿಯ ಮೂರ್ತಿಯನ್ನು ಇಡ್ತಾ ಇದ್ದಾರೆ. ಹಿಂದೂ ಕುಟುಂಬಗಳಿಗೆ ಒಂದು ತರವಾಡು ಮತ್ತು ಅದಕ್ಕೆ ಒಂದು ಮುಡಿಪು ಇರುವುದು ಒಂದು ವಾಡಿಕೆ. ಹಾಗೆ ಹೊಸದಾಗಿ ಪ್ರಾರಂಭಿಸುವ ಕುಟುಂಬಗಳಿಗೆ ಮುಡಿಪು ಕಟ್ಟುವಾಗ ಅದನ್ನು ಹರಿಸೇವೆಯ ಮುಖಾಂತರ ನಡೆಸಲಾಗುತ್ತದೆ. ಈ ಮುಡಿಪಿನ ಹಣವನ್ನು ತಿರುಪತಿ ವೆಂಕಟರಮಣ ಸ್ವಾಮಿಯ ಹೆಸರಿನಲ್ಲಿ ಕಟ್ಟಿಡಲಾಗುತ್ತದೆ. ವರ್ಷಂಪ್ರತಿ ಕುಟುಂಬದ ಸದಸ್ಯರು ಒಟ್ಟು ಸೇರಿ ಮುಡಿಪಿಗೆ ಪೂಜೆ ಸಲ್ಲಿಸಿ ಅದಕ್ಕೆ ಹಣವನ್ನು ಹಾಕಿ ತಿರುಪತಿ ವೆಂಕಟರಮಣ ಸ್ವಾಮಿಯ ಹೆಸರಿನಲ್ಲಿ ಅದನ್ನು ಕಟ್ಟಿಟ್ಟು ಅದು ತುಂಬಿದ ಮೇಲೆ ಅದನ್ನು
ತಿರುಪತಿಗೆ ಸಮರ್ಪಣೆ ಮಾಡಲಾಗುತ್ತದೆ. ಮೊದಲ ಬಾರಿ ಮುಡಿಪು ಕಟ್ಟುವಾಗ ಅದನ್ನು ದಾಸಯ್ಯರ ಮೂಲಕ ಹರಿಸೇವೆ ನಡೆಸಿ ಕ್ರಮಬದ್ಧವಾಗಿ ನಡೆಸಲಾಗುತ್ತದೆ. ಯಾವ ರೀತಿ ಹರಿಸೇವೆಯನ್ನು ನಡೆಸಲಾಗುತ್ತದೆ ಎನ್ನುವುದರ ಚಿಕ್ಕ ಚಿಕ್ಕ ತುಣುಕುಗಳನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ. ಅಷ್ಟಮಂಗಲ ಪ್ರಶ್ನೆ ಮುಖಾಂತರ ಬರೀ ಇದ್ದಲ್ಲಿ ಬರಿ ಬಣ್ಣಜ್ಜಿ ಅಂಚನೆ ಕುಟುಂಬ ದೈಯದೇವಿ ಇಜ್ಜಿ ಮುಡಿಪುಜ್ಜಿ ನೀನು ಬಂದಿದ್ದು ಮಾತ್ರ ಗೋಜಿ ಬರ್ತದೆ. ಗೋಜಿ ಬತ್ತಿ ಪ್ರಕಾರ ಮಿಕ್ಕಲು ತಾನೇ ಬಂದ ದುಂಬುಡು ಕಲ್ಲು ತಿಗ್ಲ ಕೊರತಿಗ್ಲ ದುಂಬುಡು ಕಟ್ಟಿದ್ರೆ ಮಿಕ್ಕ ತರವಾಡಿಲ್ಲ ಅಲ್ಪ ಗಡ್ಡೆ ಮಾತಾಡ್ತಿರ್ತಾನೆ. ಐದು ಬುಕ್ಕ ಅಷ್ಟಮಂಗಲ ಪ್ರಶ್ನೆ ಕುಪ್ಪಂಜುರ್ಲಿ ವರ್ಣರಂಜುರ್ಲಿ ಮುಖಾಂಬಳಿಗೆ ಕಲ್ಲು ಉಂಟು ಕೊರತಿಲ್ಲ ಉಂಟು ರಾವಳಿಗೆ ಈ ಜಾಗರಿತನ ಸರ್ವ ದೇವರ ಮಕ್ಕಳು ಕರಿ ಭೂಮಿ ಸಂಬಂಧ ಅದೇ ಮಾತುಂಬುದು ನಮ್ಮ ಕುಟುಂಬದ ಆರಾಧನೆ ಇದೆ ಉಂಟು. ನನ್ನ ಆರಾಧನೆ ಒಂಟೇರುಲ್ಲ ಕಲ್ಲುಟ್ಟಿ ಪಂಜುರ್ಲಿ ಅವೇ ರೀತಿ ವರ್ಣರ ಪಂಜುರ್ಲಿ ಅವೇ ರೀತಿ ಕೊರತಿ ಅವೇ ರೀತಿ ರಾಹುಗಳಿಗೆ ಅವೇ ರೀತಿ ಗುರು ಹಿರಿಯಾಕೆ ತತ್ತು ಹೋಗಿ ಗುರು ಹಿರಿಯಾಕೆ ಮಾತ್ರ ಆರಾಧನೆ ಅವೇ ರೀತಿ ವೆಂಕಟರಮಣ ದೇವರ ಮುಡಿಪೂರ್ಣ ಕಟ್ಟದು ಕುಟುಂಬದ ಇಲ್ಲಿ ಬಂದು ಆರಾಧನೆ ಮಾಡಿ ನಮ್ಮ ನಿಶ್ಚಯ ಅಂತ ಕುಟುಂಬದ ಇಲ್ಲಿ ಬಂದು ಆತಜಿ ಈ ವ್ಯಕ್ತಿಗಳಿಂದ ಕುಟುಂಬದ ಇಲ್ಲದ ಸದ್ಯ ನಮ್ಮ ಐಕ್ ಬೋಡ ವ್ಯವಸ್ಥೆ ಇಜ್ಜನೆ ಕುಟುಂಬದ ಇಲ್ಲಿ ಬಂದು ನಮ್ಮ ತಾತ್ಕಾಲಿಕ 3 ವರ್ಷದ ಆಯ್ತು ಅಂತ ಆರಾಧನೆ ಕುಟುಂಬ ಸಂಸಾರ ತೀರ್ಮಾನ ಅಪ್ಪ ನಮ್ಮ ಧರ್ಮ ನಮ್ಮ ಹಿಂದೂ ಧರ್ಮ ಜಾತಿ ಮೂಲ್ಯ ಆಂಡ ಧರ್ಮ ನಮ್ಮ ಹಿಂದೂ ಸನಾತನ ಧರ್ಮ ಪರಿಪಾಲನೆ ಅಪ್ಪ ನಮ್ಮ ಹಿಂದೂ ಧರ್ಮದ ಆಧಾರ ಪ್ರಕಾರ ನಮ್ಮ ಒಂದು ಶುಭ ಕಾರ್ಯ ಮಾಡ್ಕೊಂಡು ಪ್ರಥಮವಾದ ವಿಘ್ನೇಶ್ವರನ ಪ್ರಾರ್ಥನೆ ಮಾಡ್ಕೊಂಡು ಸಲ ಸುತ್ತಲ ಗಣಹೋಮಲ ಆ ಮಹಾಗಣಪತಿ ದೇವರನ್ನು ಪೂರ್ಣ ಕಾರ್ಯ ಮಂತು ಇತ್ತು ಮಧ್ಯಾಹ್ನ ಕೊಟ್ಟು ವೆಂಕಟರಮಣ ದೇವರ ಹರಿಸೇವೆ ಮಂತು ಮುಡಿಪು ಕಟ್ಟುತ್ತದೆ ಗುರು ಹಿರಿಯಾಕಲಿ ಕ್ರಿಯಾಕಲಿ ಮಾತು ತುಂಬ ವಿಷಯ ಮಾಡ್ತಾನೆ. ಇವಾಗ ಇಲ್ಲಿ ದಾಸಯ್ಯರು ತಮ್ಮ ಸಹಾಯಕ್ಕಾಗಿ 3 ತೆಗೆದುಕೊಂಡಿದ್ದಾರೆ. ಅವರಿಗೆ ಎಣ್ಣೆ ಹಚ್ಚಿ ಸ್ನಾನಕ್ಕೆ ಕಳಿಸ್ತಾರೆ. ನಂತರ ಅವರು ಕೂಡ ಎಣ್ಣೆ ಹಚ್ಚಿಕೊಂಡು ಸ್ನಾನಕ್ಕೆ ಹೋಗ್ತಾರೆ. ಸ್ನಾನದ ನಂತರ ಪೂಜಾ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದ್ದಾರೆ. ನಂತರ ಕುಟುಂಬದ ಸದಸ್ಯರೆಲ್ಲರೂ ಸೇರಿ ಮುಡಿಪಿಗೆ ಹಣವನ್ನು ಹಾಕ್ತಾರೆ. ಕರಿಮೆಣಸು ಮತ್ತು ಚಿಲ್ಲರೆ ಹಣವನ್ನು ಒಟ್ಟು ಸೇರಿಸಿ ಮುಡಿಪಿಗೆ ಹಣವನ್ನು ಹಾಕಲಾಗುತ್ತದೆ. ಮುಡಿಪಿಗೆ ಹಣ ಹಾಕುವಾಗ ಒಳ್ಳೆ ಮೆಣಸು ಮತ್ತು ಚಿಲ್ಲರೆ ಹಣವನ್ನು ಹಾಕಲಾಗುತ್ತದೆ. ಮುಡಿಪಿನ ಹಣವನ್ನು ತಿರುಪತಿ ಕ್ಷೇತ್ರಕ್ಕೆ ಸಮರ್ಪಿಸುವುದರಿಂದ
ಆ ಕ್ಷೇತ್ರದ ಅಭಿವೃದ್ಧಿಗೆ ಆ ಹಣ ಸಮರ್ಪಣೆಯಾದರೆ ಅದರ ಜೊತೆಗೆ ಹಾಕಿದ ಒಳ್ಳೆ ಮೆಣಸು ಅಥವಾ ಕರಿಮೆಣಸು ಪಾನಕ ರೂಪದಲ್ಲಿ ದೇವರಿಗೆ ನೈವೇದ್ಯವಾಗಿ ಸಮರ್ಪಣೆಯಾಗುತ್ತದೆ. ಇದರಿಂದ ಆ ಮುಡಿಪಿಗೆ ಹಣ ಹಾಕಿದ ಪ್ರತಿಯೊಬ್ಬರಿಗೂ ದೇವರ ಸೇವೆಗೆ ಅವಕಾಶ ಸಿಕ್ಕಿದಂತಾಗುತ್ತದೆ. ವೆಂಕಟರಮಣ ಸ್ವಾಮಿಯು ತಮ್ಮ ವಿವಾಹ ಕಾರ್ಯಕ್ಕಾಗಿ ಕುಬೇರನಿಂದ ಸಾಲ ಪಡೆದಿದ್ದನ್ನು ತೀರಿಸುವುದಕ್ಕಾಗಿ ತಿರುಪತಿಯಲ್ಲಿ ನೆಲೆ ನಿಂತದ್ದಾಗಿ ಪ್ರತೀತಿ ಇದೆ. ಹಾಗೆ ಜನರು ತಮ್ಮ ಮುಡಿಪಿನ ಹಣವನ್ನು ಅಲ್ಲಿಗೆ ಸಮರ್ಪಿಸಿದರೆ ಅವರ ಜೀವನದ ಸಾಲಬಾಧೆ ಕಷ್ಟಗಳೆಲ್ಲವೂ ನಿವಾರಣೆಯಾಗಿ ಅವರು ಸುಖಶಾಂತಿಯ ಜೀವನವನ್ನು ಪಡೆಯುತ್ತಾರೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ತುಳುನಾಡಿನ ಹಿಂದೂ ಕುಟುಂಬಗಳು ತಮ್ಮ ಕುಟುಂಬಗಳಿಗೆ ಒಂದು ಮುಡಿಪಿನಂತೆ ಕಟ್ಟಿಕೊಂಡಿರುತ್ತಾರೆ. ಆ ಮೂಲಕ ತಮ್ಮ ಕುಟುಂಬದ ಸದಸ್ಯರು ಸುಖ ಶಾಂತಿ ನೆಮ್ಮದಿಯಿಂದ ಜೀವಿಸಲು ಒಂದೊಂದು ಸಂಪ್ರದಾಯವನ್ನು ಪಾಲಿಸಿಕೊಂಡು ಬಂದಿರುತ್ತಾರೆ. ನಂತರ ಹೊಸದಾಗಿ ತಂದ ಮುಡಿಪಿನ ಪಾತ್ರೆಗೆ ದಾಸಯ್ಯರು ಪೂಜೆಯನ್ನು ಸಲ್ಲಿಸಿ ಕುಟುಂಬದ ಹಿರಿಯ ವ್ಯಕ್ತಿಯಿಂದ ಕುಟುಂಬದ ಎಲ್ಲ ಸದಸ್ಯರು ಹಾಕಿದ ಹಣವನ್ನು ಮುಡಿಪಿನ ಪಾತ್ರೆಗೆ ಸಲ್ಲಿಸುತ್ತಾರೆ. ಕುಟುಂಬದ ಸ್ವಾಮಿನ ಮುಡಿಪುಣಿ ಸಾನ್ನಿಧ್ಯಕ್ಕೆ ಕಟ್ಟಿಸಿ ಮುಡಿಪು ಸಂಪೂರ್ಣ ಅಕ್ಷಯವಾದ ಈ ಕುಟುಂಬ ಸಂಸಾರ ಪತ್ತಕ್ಕೆ ಜೋಗಿ ಒಗ್ಗಟ್ಟು ನಮ್ಮ ತತ್ವ ನಮ್ಮ ಕಿರಿಯಾತ್ಮ ಕೊಲ್ಲೂರು ಆರಾಧನೆ ಮಂತ್ರದ ತತ್ವ ಸತ ಸಾವಿರ ಕಾಲ ಮಟ್ಟದ ವಿಶೇಷ ರೀತಿ ಬೆಳಗಾದವತ್ತು ಆ ಅಕ್ಷಯ ಪಾತ್ರ ಬೆಳಗ್ಲೇ ಸಂಸಾರ ಬೆಳಗಾದವರು ಕುರುಪುನ ಪುಣ್ಯಕೀರ್ತಿ ಆ ವೆಂಕಟರಮಣ ಶ್ರೀ ವೆಂಕಟರಮಣ ದೇವರ ವಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಶ್ರೀ ವೆಂಕಟರಮಣ ದೇವರ ವಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ನಂತರ ಮುಡಿಪಿನ ಪಾತ್ರೆಯ ಬಾಯಿಯನ್ನು ಮುಚ್ಚಿ ಬೀಗ ಹಾಕಿ ಅದಕ್ಕೆ ಪೂಜೆಯನ್ನು ಮಾಡಲಾಗುತ್ತದೆ.
ನಂತರ ಹರಿಕೆ ಮಾಡಿಕೊಳ್ಳಲಾಗುತ್ತದೆ. ಆಗ ದಾಸಯ್ಯರ ಮೇಲೆ ದೇವರ ಆವಾಹನೆಯಾಗಿ ದೇವರ ನುಡಿ ನುಡಿಯುತ್ತಾರೆ. ನಂತರ ಕುಟುಂಬದ ಹಿರಿಯ ವ್ಯಕ್ತಿಯ ಕೈಗೆ ಮುಡಿಪಿನ ಪಾತ್ರೆಯನ್ನು ಕೊಟ್ಟು ಅದನ್ನು ಮನೆಯ ಒಳಗೆ ಇಡುವಂತೆ ಹೇಳುತ್ತಾರೆ. ಎಂಕ್ಲು ನಮ್ಮದರ್ಪಣ ಮಿಕ್ಕ ಕುಟುಂಬದ ನಮ್ಮದರ್ಪಣ ಸರ್ವದೈವನ ತುಂಬುತ್ತಿರ್ದು ದಾನದ ಬಣ್ಣ ಬುಡುಪು ಗಣಪತಿ ಗಣವಮನ ಮಾಡ್ತೊಂಡು ನೀ ಮಧ್ಯಾಹ್ನ ಆಪಿ ನಂಚಿನ ಆ ಮುಡಿಪು ಕಟ್ಟುನ ಅರ್ಥಯ ಎಲ್ಲ ಮಾಡ್ತೊಂಡು ವಾ ಒಂಜಿ ಅಡ್ಡಿ ಅಡಚಣೆ ಕುಂದು ಕೊರತೆ ಬರದಲ್ಲಿ ಕೊಣಿ ನಾನು ನುಡಿ ಆ ವೆಂಕಟರಮಣ ಪಾದಾರ ದೇವರ ಬಾಯಿದ ಬೂಡೋದು ಸರ್ವಲ್ಲ ಪ್ರಾರ್ಥನೆ ಗೋವಿಂದ ಗೋವಿಂದ.
ಭಕ್ತ ನನ್ನ ಕುಟುಂಬದಿರಿ ಭಕ್ತ ಕುಟುಂಬದಿರಿ ಭಕ್ತ ಕಾಶಿಯಿಂದ ರಾಮೇಶ್ವರ ರಾಮೇಶ್ವರದಿಂದ ಕಾಶಿ ಪರಶುರಾಮ ಸೃಷ್ಟಿ ತುಳುನಾಡು ಅಲ್ವಾ ದೇವರ ಆರಾಧನೆ ಮಾಡಿಕೊಂಡು ಅಂತಹ ಪವಿತ್ರವಾದಂತಹ ಮಣ್ಣು ಅಲ್ವಾ ಇವತ್ತು ದೇವರ ಸೇವೆಯನ್ನು ಕಾಣಬೇಕು ಅಂತ ಭಕ್ತಿ ಶ್ರದ್ಧೆಯಲ್ಲಿ ಕುಟುಂಬ ಸಂಸಾರ ಒಗ್ಗಟ್ಟಿನಲ್ಲಿ ಸೇವೆ ಕೊಟ್ಟಂತಹ ಸೇವೆ ಅಲ್ವಾ ಭಕ್ತ ಅದೇ ರೀತಿಯಲ್ಲಿ ಸಂಪೂರ್ಣವಾಗಿ ಮಂಟಪವನ್ನು ನಿರ್ಮಾಣ ಮಾಡಿಕೊಂಡು ಸ್ಥಾನಮಾನ ಹೆಂಡೆಯನ್ನು ಕೊಟ್ಟು ಪಂಚಗಜ್ಜಾಯ ಪಂಚಾಮೃತ ಅದೇ ರೀತಿ ಪಾನಕ ನೈವೇದ್ಯಗಳನ್ನು ಅರ್ಪಿಸಿ ಮಹಾಮಂಗಲಾರತಿ ಸೇವೆಯನ್ನು ಕೈಕೊಂಡು ಅಲ್ವಾ ಅದೇ ರೀತಿಯಲ್ಲಿ ಸಂಪೂರ್ಣ ನಿಮ್ಮತ್ತೆ ಹೆತ್ತ ತಾಯಿ ಮಾನವನ ಮೇಲೆ 3 ಗಳಿಗೆಗೆ ಏರೇಳು ನಂದಾಲಗಿರಿಯಿಂದ ನಮ್ಮ ಸಾನ್ನಿಧ್ಯಕ್ಕೆ ಭೇಟಿ ಕೊಡಬೇಕು ನಾವು ನಿಲ್ಲಿಸಿದ ಪಾತ್ರೆ ಮೇಲೆ ಆವೇಶವನ್ನು ಬರಬೇಕು ಅಂತ ಹೂವಕ್ಕೆ ಹಿಡಿದುಕೊಂಡು ಪ್ರಾರ್ಥನೆ ಮಾಡಿಕೊಂಡಿದ್ದೀರಲ್ಲ ಆ ಪ್ರಕಾರದಲ್ಲಿ ಏಳೇಳು ನಂದಾಲಗಿರಿಯಿಂದ 3 ಗಳಿಗೆಗೆ ನೀವು ನಿಲ್ಲಿಸಿದ ಮಾನವನ ಪಾತ್ರೆಯ ಮೇಲೆ ಸಂಪೂರ್ಣ 3 ಗಳಿಗೆ ಆವೇಶವನ್ನು ಕೊಟ್ಟೆ ಅಮನೂರು ಗಿಂಚಿರಾಯನನ್ನು ಒಳಪಡಿಸಿಕೊಂಡು ಗ್ರಾಮದಲ್ಲಿ ಗ್ರಾಮ ದೇವರು ಅದೇ ರೀತಿ ಸೀಮೆಯಲ್ಲಿ ಸೀಮೆ ದೇವರನ್ನು ಮಾಗನೆಯಲ್ಲಿ ಮಾಗನೆ ದೇವರನ್ನು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.